ನಾನು ಹೇಳ್ದಂತಿಲ್ಲ, ಅದಕ್ಕೆ ರಿಯಾಕ್ಷನ್ ಆಗುವಷ್ಟು ಅದಕ್ಕೆ ಯೋಗ್ಯತೆ ಇಲ್ಲ ಆ ಮಾತಿಗೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ರಾಹುಲ್ ಗಾಂಧಿನ ಕಿರುಬರಲಿಗೆ ಕೂಡ ಇವರ ವ್ಯಕ್ತಿತ್ವ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಹೇಳಿದ ಮಾತನ್ನು ಇವರ ಕುಟುಂಬಸ್ಥರೇ ಒಪ್ಪುವುದಿಲ್ಲ. ಕಪ್ಪು ಚುಕ್ಕಿ ಮತ್ತು ಅಗೌರವ ಇದರಲ್ಲಿ ಹೇಳುವ ಅಗತ್ಯ ಏನು? ಹಿಂದೆ ಹೇಳಿದವರು ಏನೆಲ್ಲ ಹೇಳಿದವರು ಉಳಿದಿದ್ದಾರೆ, ಈಗ ಇದ್ದಾರ ಏನಾದ್ರು ಜನಪ್ರತಿನಿಧಿಯಾಗಿ? ಆ ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡದೆ ಅದೊಂದು ನಾಲಾಯಕ ಒಂದು ಹೇಳಿಕೆ, ಅದಕ್ಕೆ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಕೊಡಲಿಕ್ಕೇ ಇಲ್ಲ. ಇದರಲ್ಲಿ ಅವರವ್ರ ಅಸ್ತಿತ್ವ ಉಳಿಸಲಿಕ್ಕೆ ಬೇಕಾಗಿ ಏನೆಲ್ಲ ಕೂಡ ಮಾತಾಡ್ತಾರೆ. ಯಾಕೆ ಅದಕ್ಕೆ ಉತ್ತರಕ್ಕೂ ಅಗತ್ಯನೇ ಯಾಕೆಂತ ಹೇಳಿದರೆ, ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಹುಲ್ ಗಾಂಧಿಯ ಕಾಲಿನ ಕಿರುಬೆರಲಿಗೆ ಕೂಡ ಸಮಾನತೆ ಅವರಿಗೆ ಇಲ್ಲ. ಇದರಲ್ಲಿ ವ್ಯಾಲ್ಯೂ ನೋಡುವಾಗ ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ಅದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇಂಥ ಜನಪ್ರತಿನಿಧಿಗಳ ಹೇಳಿಕೆ ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಗೌರವಕ್ಕೆ ಒಂದು ಕಪ್ಪು ಚುಕ್ಕೆ. ನಾವು ಬೇರೆ ಜಿಲ್ಲೆಯವರಾಗೆಲ್ಲ ಕರಾವಳಿ ಪ್ರದೇಶ ಒಂದು ವಿಶೇಷ ಜನಪ್ರತಿನಿಧಿ ವಿಶೇಷ ಗೌರವ ಇದೆ. ನಮ್ಮ ಹೋಟೆಲ್ ಉದ್ಯಮ ದೇಶ ಉದ್ದಗಲಕ್ಕೂ ಇದೆ. ನಮ್ಮಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಾವು ಇಡೀ ವಿಶ್ವಕ್ಕೆ ನಾವು ಇವತ್ತು ಸಂಸ್ಕೃತ ಕೊಟ್ಟವರು ತುಳುನಾಡಿನವರು ಅಂತ ಹೇಳಿದರೆ ಅದು ಒಂದು ದೊಡ್ಡ ಮಟ್ಟದ ಗೌರವ ಇದೆ. ನಮ್ಮ ಒಂದು ಹಿಂದಿನ ಎಲ್ಲ MLA ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಆ ಒಂದು ಗೌರವ ಉಳಿಸಿಕೊಂಡು ಬಂದಿದ್ದಾರೆ. ಅವರ ಗೌರವವನ್ನು ಉಳಿಸಿಕೊಂಡು ಹೋಗಬೇಕಲ್ಲ. ಈ ರೀತಿಯ ಹೇಳಿಕೆ ಕೊಡೋ ಮುಖಾಂತರ ಇಡೀ ನಮ್ಮ ಕಪ್ಪು ಚುಕ್ಕೆ ಒಂದು. ಎರಡನೇದು, ಈ ಹೇಳಿಕೆಯನ್ನು ಯಾರು ಕೂಡ ಒಪ್ಪುವುದಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವನ ಮನೆಯವರು ಒಪ್ತಾರ, ಮಕ್ಕಳು ಒಪ್ತಾರೆ ನೋಡು ಅವ್ರ ಹೇಳಿಕೆಯನ್ನು. ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಮತ್ತು ಧ್ವಂಸ ಮಾಡ್ತೇವೆ, ಅದು ಮಾಡ್ತೇವೆ, ರಾಹುಲ್ ಗಾಂಧಿಯನ್ನು ಹೇಳಲಿಕ್ಕೆ ಗಾಂಧಿ ಕುಟುಂಬವನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾರಿಂದಲೂ. ಯಾಕೆ? ಉತ್ತರ ಭಾರತದಲ್ಲಿ ಶಾಂತಿ ನೆಲೆಬೇಕಂತ ಹೇಳಿಕೊಂಡು ಇಂದಿರಾ ಗಾಂಧಿ ಅವರ ಗುಂಡಿಗೆ ಬಲಿಯಾಗಿ ಅವರ ರಕ್ತ ಉಂಟಲ್ಲ ಉತ್ತರ ಭಾರತದ ನೆಲದಲ್ಲಿ ಮಣ್ಣಿನಲ್ಲಿದೆ. ದಕ್ಷಿಣ ಭಾರತದಲ್ಲಿ ಶಾಂತಿ ನೆಲೆಸಬೇಕಂತ ಹೇಳಿಕೊಂಡು ರಾಜೀವ್ ಗಾಂಧಿ ಅವರ ರಕ್ತ ಇವತ್ತು ಸೌತ್ ಇಂಡಿಯಾದಲ್ಲಿ ಇವತ್ತು ನೆಲದ ಮಣ್ಣಿನಲ್ಲಿದೆ. ಗಾಂಧಿ ಕುಟುಂಬದ ರಕ್ತವೇ ಮಣ್ಣಿನಲ್ಲಿ ಬೆರೆತಾಗ ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಪಂಜಾಬ್, ಭಾರತ, ನಾರ್ತ್ ಇಂಡಿಯಾ ಇರಲಿ, ಸೌತ್ ಇಂಡಿಯಾ ಇರಲಿ, ದೇಶದಲ್ಲಿ ಶಾಂತಿಯುತವಾಗಿ ನೆಲೆ ನಿಂತಿದ್ದರೆ ಅದು ಇಬ್ಬರು ಮಹಾನ್ ವ್ಯಕ್ತಿಗಳ, ಅದು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಆ ಒಂದು ಬಲಿ ಕೊಟ್ಟ ಕಾರಣ ಆಗಿದೆ. ಇವರೆಲ್ಲ ಯಾರು ಕೇರ್ ಮಾಡ್ತಾರೆ ಹೇಳಿಕೆಗೆ? ಅದಕ್ಕೇನು ಹೇಳೋದೆಲ್ಲ ಸರಿಯಲ್ಲ. ಇದು ಎಲ್ಲರಿಗೂ ಕೂಡ ಅಗೌರವ ತರುವಂಥ ಒಂದು ಕೆಲಸ. ಶಾಸಕರ ಮೇಲೆ ಹೀಗೆ ಅಂದ್ರೆ ಜನಪ್ರತಿನಿಧಿಗಳ ಮೇಲೆ ಹೀಗೆ ಮನಬಂದಂಗೆ ಮಾತಾಡೋದು ಅದೊಂದು ರೀತಿ ಟ್ರೆಂಡ್ ಆಗಿದೆ ಈಗ. ಅಂದ್ರೆ ಒಂದ್ ರೀತಿ ಈಗ ಒಂದು ಇವ್ರ ಇನ್ಸ್ಟೆನ್ಸ್ ಆಯ್ತು, ಹಿಂದಿನ ಬೇರೆ ಬೇರೆ ಇವ್ರ ಮೇಲೂ ಹೀಗೆ ವೈಯಕ್ತಿಕವಾಗಿ ನಿಮ್ಮ ಟೀಕೆ ಇದರಲ್ಲಿ ವೈಯಕ್ತಿಕವಾಗಿ ಹೋಗುವಂತ ಟ್ರೆಂಡ್ ಆಗಿದೆ. ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ಕೂಡ ಅಂದ್ರೆ ನಾ ಹೇಳೋದು ಜನಪ್ರತಿನಿಧಿಗಳ ಒಂದು ಗೌರವ ಕೊಡೋದು, ಇದಕ್ಕೆ ಒಂದು ಡಿಸೆನ್ಸಿ ಇದರಲ್ಲಿ ಕಾಣ್ತಾನೆ ಇಲ್ಲ. ಅದನ್ನ ನಾನು ಹೇಳ್ದಲ್ಲ, ಸೌತ್ ಕೋಸ್ಟಲ್ ಬೆಲ್ಟ್ನವರಿಗೆ ಇನ್ನಿಂದಲೂ ಕೂಡ ವಿಶೇಷವಾದ ಗೌರವ ಇರುವಂಥದ್ದು ಕರಾವಳಿ ಪ್ರದೇಶ. ನಾವು ಬರೀ ರಾಜಕೀಯದಲ್ಲಿ ಮಾತ್ರ ಒಂದು ಗೌರವ ಅಲ್ಲ, ಎಲ್ಲಿ ಹೋದರೂ ಕೂಡ ಮಂಗಳೂರು ಕರಾವಳಿ ಅಂತೇಳಿ ಮಂಗಳೂರಿನ ಬಾಲ ಹುಷಾರ್ ಮಾರಾಯ ಬೌಲ ಸಂಭವಿತರ ಅಂತೇಳಿ ಹಿಂದಿಂದ ನಮ್ಮ ತಂದೆ ಕಾಲದಿಂದಲೇ ಹೆಜ್ಜೆಕೋಡಿಗೆ ಆ ಟೈಮಿಂದಲೊಂದು ಬಂದಂಥದ್ದು. KK ಶೆಟ್ಟಿ ಇರಲಿ, ನಮ್ಮ ಮಂಗಳೂರು ಯೋಗೇಶ್ ಭಟ್ ಇರಲಿ ಅವತ್ತಿದ್ದಾಗ, ಆ ಕಾಲದಿಂದಲೂ ಕೂಡ ಇದಕ್ಕೆಲ್ಲ ಕೂಡ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ. ಇದರಿಂದ ಯಾರಿಗೆ ಏನು ಸಿಗ್ತದೆ? ಯಾರು ಹೇಳಿಕೆ ಏನಾದರೂ ಪ್ರಯೋಜನ ಉಂಟಾ? ನಾನು ಹೇಳ, ಇವರು ಕಿರುಬೆರಳಿಗಳು ಸಾಮಾನ್ಯರಿಲ್ಲ, ಇವ್ರು ಯಾರಿಗೆ ಅದು ಬರ್ತದ? ಅವರ ಮನೆಯವರು ಹೋಗ್ತಾರೆ ಈ ಮಾತನ್ನು. ಅದಕ್ಕೆ ನಾವು ರಿಯಾಕ್ಷನ್ ಕೊಡದೆ ಅದು ನಾಲಾಯಕ ಪ್ರಶ್ನೆ ಅದೇನು ಅಲ್ಲಿ. ಆದರೂ ಏನು ವಿಚಾರ ಒಂದು ಹೇಳಬೇಕಲ್ಲ, ಯಾಕೆ ಅಂತೇಳಿ ಅವ್ರು ಏನು ಮಾತನ್ನು ಕುಟುಂಬಸ್ಥರೇ ಒಪ್ಪೋದಿಲ್ಲ. ಒಪ್ಪಲಿ ನೋಡುವ. ಮತ್ತು ಒಂದು ಇವರ ಕಿರುಬೆರಳಿಗೆ ಸಮಾನತೆ ಇಲ್ಲ. ಮತ್ತು ಗಾಂಧಿ ಕುಟುಂಬ ಮಣ್ಣಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಸರಿಯಲ್ಲ ಅಂತಲ್ಲ, ಅಗತ್ಯವಿಲ್ಲ ಅಂತ ನಾನು ಹೇಳ್ದಂತೇಳಿ. ಅದಕ್ಕೆ ರಿಯಾಕ್ಷನ್ ಆಗುವಷ್ಟು ಅದಕ್ಕೆ ಯೋಗ್ಯತೆ ಇಲ್ಲ ಆ ಮಾತಿಗೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ರಾಹುಲ್ ಗಾಂಧಿನ ಕಿರುಬರಲಿಗೆ ಕೂಡ ಇವರ ವ್ಯಕ್ತಿತ್ವ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಹೇಳಿದ ಮಾತನ್ನು ಇವರ ಕುಟುಂಬಸ್ಥರೇ ಒಪ್ಪಲಿ. ಈಗ ಅದಕ್ಕೆ ಇಡೀ ಕರಾವಳಿ ಎಲ್ಲ ಜನರು ಕರಾವಳಿ ಯಾರು ಕೂಡ ಒಪ್ಪುವುದಿಲ್ಲ. ನೀವು ಒಪ್ತೀರಾ? ಯಾರು ಕೂಡ ಒಪ್ಪುವುದಿಲ್ಲ. ಇಡೀ ಅವರ ಕ್ಷೇತ್ರಕ್ಕೆ ಅವರೊಂದು ಕಲಂಕ ಆಗಿ ಬಿಟ್ಟಿದ್ದಾರೆ. ಈಗ
ಅಗೌರವ ತರುವಂಥ ಕೆಲಸ ಇದೆ. ಇವರಿಂದಾಗಿ ಎಲ್ಲ ನಮಗೆ ಕಲಂಕ ತರುವಂಥ ಕೆಲಸ ಇವತ್ತು ಆಗಿದೆ. ಯಾಕೆ ಇವತ್ತು ನಮ್ಮ ಈ ಪ್ರದೇಶ ಬಿಟ್ಟು ಉತ್ತರ ಕರ್ನಾಟಕ ಮತ್ತು ಬೇರೆ ರಾಜ್ಯಕ್ಕೆ ಹೋದರೆ ನಿಮ್ಮ ಊರಿನ MLA ಎಲ್ಲುವುದಲ್ಲ ಅಂತ ಇವರ ಹೆಸರು ಯಾರಿಗೆ ನೆನಪಿದೆ? ಯಾರಿಗೂ ಹೆಸರು ಗೊತ್ತಿಲ್ಲ ಇವ್ರದ್ದು. ನಿಮ್ಮ MLA ಮಂಗಳೂರು MLA ಯಾರು ಇಡೀ ಮಂಗಳೂರು ಜನತೆ, ಕರಾವಳಿ ಜನ ಎಲ್ಲರಿಗೂ ಕೂಡ ಇವತ್ತು ಕಪ್ಪು ಚುಕ್ಕಿ ಮತ್ತು ಅಗೌರವ ಇದರಲ್ಲಿ ಹೇಳುವ ಅಗತ್ಯ ಏನು? ಹಿಂದೆ ಹೇಳಿದವರು ಏನೆಲ್ಲ ಹೇಳಿದವರು ಉಳಿದಿದ್ದಾರೆ, ಈಗ ಇದ್ದಾರಾ ಏನಾದರೂ ಜನಪ್ರತಿನಿಧಿಯಾಗಿ?